ಉಡುಪಿಯಲ್ಲಿ ಇಂದು ಉಚಿತ ಬಸ್ ಸೇವೆಗಳು ಆರಂಭವಾಗಿವೆ. 12 ಬಸ್ಗಳು ಉಚಿತವಾಗಿ ಓಡಾಡಲಿದ್ದು ಸಾರ್ವಜನಿಕರಿಗೆ ನೆರವಾಗಲಿದೆ. ಕೊರೋನಾ ಹಿನ್ನೆಲೆಯಲ್ಲಿ ಬಸ್ ಸೇವೆಗಳು ಸ್ಥಗಿತವಾಗಿತ್ತು. ಆದರೆ ಇತ್ತೀಚೆಗೆ ಸರ್ಕಾರ ಬಸ್ ಸೇವೆಗೆ ಗ್ರೀನ್ ಸಿಗ್ನಲ್ ನೀಡಿತ್ತು. ಆದರೆ ನಷ್ಟದ ಹಿನ್ನೆಲೆಯಲ್ಲಿ ಬಸ್ಗಳು ರಸ್ತೆಗೆ ಇಳಿದಿರಲಿಲ್ಲ. ಇದೀಗ ಕಾರ್ಮಿಕರಿಗೆ ಹಾಗೂ ಕಚೇರಿ ಕೆಲಸಕ್ಕೆ ಹೋಗುವವರಿಗೆ ತೊಂದರೆಯನ್ನ ಮನಗಂಡು ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಕಡಿಯಾಳಿ ಹಾಗೂ ಆಸರೆ ಚಾರಿಟೇಬಲ್ ಟ್ರಸ್ಟ್ನ ಸಹಕಾರದಲ್ಲಿ ಶಾಸಕ ಕೆ ರಘುಪತಿ ಭಟ್ ನೇತೃತ್ವದಲ್ಲಿ ಜನಪ್ರತಿನಿಧಿಗಳ ಸಹಕಾರದಲ್ಲಿ ಮೇ 25ರಿಂದ ಮೇ 30ರವರೆಗೆ ನಗರದ 7 ಮಾರ್ಗಗಳಲ್ಲಿ 12 ಉಚಿತ ಸಿಟಿ ಬಸ್ ಆರಂಭಿಸಲು ನಿರ್ಧರಿಸಲಾಗಿತ್ತು. ಇದಕ್ಕೆ ಇಂದು ರಾಜ್ಯ ಬಿಜೆಪಿ ರಾಜ್ಯಾಧ್ಯಕ್ಷ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಉಡುಪಿ ಸಿಟಿ ಬಸ್ ನಿಲ್ದಾಣದಲ್ಲಿ ಚಾಲನೆಯನ್ನ ನೀಡಿದರು. ಲಾಕ್ಡೌನ್ ಸಡಿಲಿಕೆಯಾದ ಬಳಿಕ ಹೆಚ್ಚಿನ ಕಡೆಗಳಲ್ಲಿ ಕೆಲಸ ಕಾರ್ಯಗಳು ಆರಂಭಗೊಂಡಿದ್ದು ಸಾರಿಗೆ ವ್ಯವಸ್ಥೆ ಇಲ್ಲದೆ ದುಪ್ಪಟ್ಟು ಹಣ ಕೊಟ್ಟು ಕೆಲಸಕ್ಕೆ ಹೋಗಬೇಕಾಗಿದೆ. ಅಲ್ಲದೆ ಸಮೂಹ ಸಾರಿಗೆ ಬಳಸುವುದರಿಂದ ಕೋವಿಡ್ ಹರಡುತ್ತದೆ ಎನ್ನುವ ಭೀತಿಯೂ ಇದೆ. ಇದನ್ನೆಲ್ಲ ದೂರ ಮಾಡುವ ನಿಟ್ಟಿನಲ್ಲಿ 1 ವಾರಗಳ ಕಾಲ ಉಚಿತ ಬಸ್ ಸೇವೆಯನ್ನ ನೀಡಲು ಸಂಸ್ಥೆಗಳು ನಿರ್ಧರಿಸಿವೆ. ಬೆಳಿಗ್ಗೆ 7ರಿಂದ ಸಂಜೆಯವರೆಗೆ ಈ ಉಚಿತ ಬಸ್ ಸೇವೆ ಸಿಗಲಿದೆ. ಶಾಸಕ ರಘುಪತಿ ಭಟ್, ಸಿಟಿ ಬಸ್ ಮಾಲೀಕರ ಸಂಘದ ಅಧ್ಯಕ್ಷ ಕೊಯ್ಲಾಡಿ ಸುರೇಶ್ ನಾಯಕ್, ಕರಾವಳಿ ಪ್ರಾಧಿಕಾರ ಅಧ್ಯಕ್ಷ ಮಟ್ಟಾರು ರತ್ನಾಕರ ಹೆಗಡೆ, ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ದಿನಕರ ಬಾಬು, ಸಾರ್ವಜನಿಕ ಶ್ರೀ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ವಸಂತ್ ಭಟ್, ಉದಯ್ ಕುಮಾರ್ ಶೆಟ್ಟಿ ಮೊದಲಾದವರು ಈ ಸಂದರ್ಭ ಹಾಜರಿದ್ದರು. ಯೋಚನೆ ಮಾಡಿತ್ತು. ಸುರೇಶ್ ನಾಯ್ಕ ಸಿಟಿ ಬಸ್ ಮಾಲಕರ ಸಂಘದ ಅಧ್ಯಕ್ಷರು ಅವರ ಮಾಲಕರ ಜೊತೆ ಒಂದು 4-5 ರೌಂಡ್ ಒಂದು ಸಭೆಗಳನ್ನು ಮಾಡಿ ಯಾವ ರೀತಿ ಮಾಡುವಂತಹದ್ದು ಅಂತೆಲ್ಲ ಮಾಡಿ ಇವತ್ತಿನಿಂದ ಪ್ರಾರಂಭ ಮಾಡ್ತೇವೆ. ಈಗಾಗಲೇ 7 ಗಂಟೆಗೆ ಎಲ್ಲ ಕಡೆ ನಮ್ಮ ಬಸ್ಸುಗಳು 12 ಬಸ್ಸುಗಳು 6 ರೂಟುಗಳಲ್ಲಿ 12 ಬಸ್ಸುಗಳು ಕೆಲಸವನ್ನ ನಿರ್ವಹಿಸಿದೆ. ಒಂದು ಏನು ಅಂತ ಹೇಳಿದ್ರೆ, ಈ ನಾಡ್ದು ಶನಿವಾರದವರೆಗೆ, ಆದಿತ್ಯವಾರ ಹೇಗೂ ಲಾಕ್ಡೌನ್, ನಾಡ್ದಿನವರೆಗೆ ಯಾವುದೇ ಪ್ರಯಾಣಿಕರಿಗೆ ಉಚಿತವಾಗಿ ಪ್ರವಹಿಸಬಹುದು. ಸಮಾಜಮುಖಿ ಚಿಂತನೆಗಳ ಮಧ್ಯೆ ಜನರಿಗಾಗಿ ಕಾರ್ಯ ಮಾಡತಕ್ಕಂಥದ್ದನ್ನು ವಿವೇಕಾನಂದರು ಹೇಳಿದ್ರು, ಭಗವಂತನ ಕಾರ್ಯ. ನನಗೇನಿಸಿದ ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ 16 ಜನ ಲಾಕ್ಡೌನ್ ಸಂದರ್ಭದಲ್ಲಿ ಸೇವೆಯನ್ನ ಮಾಡಿದ್ದಾರೆ. ಆದರೆ ಸರ್ಕಾರಕ್ಕೂ ಮಾರ್ಗದರ್ಶಿಯಾಗಿ ಮಾಡಿರುವಂತಹ ಕೆಲವು ಕಾರ್ಯಕ್ರಮಗಳಲ್ಲಿ ಉಡುಪಿಯಲ್ಲಿ ಇವತ್ತು ರಘುಪತಿ ಭಟ್ರ ನೇತೃತ್ವದಲ್ಲಿ ಸಿಟಿ ಬಸ್ಗಳನ್ನು ಹೊರಡಿಸುವಂತದ್ದು ಇದು ಸರ್ಕಾರಕ್ಕೂ ಮಾದರಿಯಾಗಿರ್ತಕ್ಕಂಥ ಕಾರ್ಯಕ್ರಮ. ಅದಕ್ಕೆ ಅಭಿನಂದನೆಗಳನ್ನು ಸಲ್ಲಿಸಿ